ಸಾಧನೆಯ ಹಾದಿಯಲ್ಲಿ ಇಂದು ಪರಿಚಯಿಸುತ್ತಿರುವ ಬಾಲ ಪ್ರತಿಭೆ ವಯಸ್ಸಿಗೆ ಮೀರಿ ಸಾಧನೆ ಮಾಡಿದ ಪುಟಾಣಿ ಬಾಲಕಿ ತನುಶ್ರೀ ಪಿತ್ರೋಡಿ. ಸಾಧನೆ ಮಾಡಿದರೆ ಈ ರೀತಿಯಲ್ಲಿ ಮಾಡಬೇಕು, ಜಗತ್ತು ನಿಬ್ಬೆರಗಾಗುವಂತೆ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ ಈ ಪುಟಾಣಿ ತನುಶ್ರೀ. ಪಿತ್ರೋಡಿಯ ಉದಯ್ ಕುಮಾರ್ ಹಾಗೂ ಸಂಧ್ಯಾ ದಂಪತಿಗಳ ಮೊದಲನೆಯ ಮಗಳಾಗಿ 15/3/2009 ಜನಿಸಿದ ತನುಶ್ರೀ ನೃತ್ಯ ಹಾಗೂ ಯೋಗದಿಂದ ವಿಶ್ವದ ಜನರ ಮನಗೆದ್ದಿದ್ದಾರೆ. ಉಡುಪಿಯ ಸೈಂಟ್ ಸಿಸಿಲಿಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 8ನೇ ತರಗತಿಯನ್ನ ಕಲಿಯುತ್ತಿರುವ ತನುಶ್ರೀ 8ನೆಯ ವಯಸ್ಸಿನಲ್ಲಿಯೇ ವಿಶ್ವ ದಾಖಲೆ ಬರೆದು ಎಲ್ಲರ ಮನಗೆದ್ದಿದ್ದಾರೆ. ಯೋಗ ಮಾತ್ರವಲ್ಲದೆ ನೃತ್ಯದಲ್ಲಿ ಬಹಳ ಆಸಕ್ತಿ ಇರುವ ಇವರು 435 ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದು ಮಾತ್ರವಲ್ಲದೆ ರಾಜ್ಯ ಮಟ್ಟದ ವೇದಿಕೆಯಲ್ಲಿಯೂ ಇವರ ಪ್ರತಿಭೆ ತೋರಿಸಿದ್ದಾರೆ. ಭರತನಾಟ್ಯ, ಯಕ್ಷಗಾನ, ಹುಲಿವೇಷ ಹೀಗೆ ಎಲ್ಲದರಲ್ಲೂ ಆಸಕ್ತಿ ಇರುವ ಬಹುಮುಖ ಪ್ರತಿಭೆ. ಇವರು ಮಾಡಿರುವ ಸಾಧನೆಗಳು: ಉಡುಪಿಯಲ್ಲಿ ನಡೆದ ನಿರಾಲಂಬ ಪೂರ್ಣ ಚಕ್ರಾಸನ ಎಂಬ ಯೋಗ ಆಸನವನ್ನ 1 ನಿಮಿಷ 19 ಬಾರಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ರಿಜಿಸ್ಟರ್ಡ್ ಪಿತ್ರೋಡಿಯವರ ನೇತೃತ್ವದಲ್ಲಿ ಮೋಸ್ಟ್ ಫುಲ್ ಬಾಡಿ ರೆವಲ್ಯೂಷನ್ ಮೇಂಟೈನಿಂಗ್ ಆ ಚೆಸ್ಟ್ ಪೋಸ್ಟಿನ್ ಭಂಗಿಯಲ್ಲಿ 1 ನಿಮಿಷದಲ್ಲಿ 42 ಬಾರಿ ಮಾಡುವ ಮೂಲಕ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಾಧಕರ ಸಾಲಿನಲ್ಲಿ ಸೇರಿದ್ದಾರೆ. ಯೋಗ ದಿನಾಚರಣೆಯ ದಿನ ಪಬ್ಲಿಕ್ ಟಿವಿ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ. ಇಟಲಿಯ ರೋಮ್ ನಗರದಲ್ಲಿ ಸಾಧಕರ ಜೊತೆ ಯೋಗ ಪ್ರದರ್ಶನ ನೀಡಿದ್ದಾರೆ. 100 ಸಂಘ ಸಂಸ್ಥೆಗಳಲ್ಲಿ ದೊರೆತ ಸನ್ಮಾನ ಹಾಗೂ ಪ್ರಶಸ್ತಿ ಪುರಸ್ಕಾರಗಳು. ಉಡುಪಿ ಸೈಂಟ್ ಸಿಸಿಲಿಸ್ ಸಂಸ್ಥೆಯಲ್ಲಿ ನಡೆದ ಕಾರ್ಯಕ್ರಮ ಮೋಸ್ಟ್ ನಂಬರ್ ಆಫ್ ರೋಲ್ಸ್ ಇನ್ 1 ಮಿನಿಟ್ ಧನುವಾಸನ ಪೊಸಿಷನ್ ಎಂಬ ಯೋಗಾಸನ ಭಂಗಿಯನ್ನ 1 ನಿಮಿಷದಲ್ಲಿ 61 ಬಾರಿ ಹಾಗೂ ಮೋಸ್ಟ್ ನಂಬರ್ ಆಫ್ ರೋಲ್ಸ್ ಇನ್ ಧನುರ್ವಾಸನ ಪೋಸ್ಚರ್ 96 ಅನ್ನ 1.40 ಮಿನಿಟ್ನಲ್ಲಿ ಮಾಡುವ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ 2 ಬಾರಿ ವಿಶ್ವ ದಾಖಲೆ ಮಾಡಿದ್ದಾರೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದ 5ನೇ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಂದ ಯೋಗ ರತ್ನ ಪ್ರಶಸ್ತಿ ಪುರಸ್ಕಾರ, ಉದ್ಯಾವರ ಗ್ರಾಮ ಪಂಚಾಯತ್ ಮೈದಾನದಲ್ಲಿ 5ನೇ ವಿಶ್ವ ದಾಖಲೆಯಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಚಕ್ರಾಸನ ರೇಸ್ ವಿಭಾಗದಲ್ಲಿ 100 ಮೀಟರ್ ಅಂತರವನ್ನ 1.14 ಸೆಕೆಂಡ್ನಲ್ಲಿ ಕ್ರಮಿಸಿ ವಿಶ್ವ ದಾಖಲೆ. 1/11/2021 ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಸೈಂಟ್ ಸಿಸಿಲಿಸ್ ಸಭಾಂಗಣದಲ್ಲಿ ನಡೆದ ಮೋಸ್ಟ್ ಬ್ಯಾಕ್ವರ್ಡ್ಸ್ ಬಾಡಿ ಸ್ಕಿಪ್ ಇನ್ 1 ಮಿನಿಟ್ 1 ನಿಮಿಷಕ್ಕೆ 54 ಬಾರಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. 7/3/2021 ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇದರ ವತಿಯಿಂದ ವಿಶೇಷ ಬಾಲ ಪ್ರಶಸ್ತಿ. ಮಾಸ್ಟರ್ ಡ್ಯಾನ್ಸ್ ಗ್ರೂಪ್ ಉಡುಪಿಯಿಂದ ನವಚೇತನ ಯುವಕ ಮಂಡಲ, ಅನ್ನಪೂರ್ಣೇಶ್ವರಿ ಮಹಿಳಾ ಮಂಡಳಿ ಕೊಡವೂರು ಇವರಿಂದ ಗೌರವ. ಪೂರ್ಣಪ್ರಜ್ಞಾ ಸಂಧ್ಯಾ ಕಾಲೇಜಿನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉದ್ಯಾವರ ಗಣೇಶ್ ಕಲಾಮಂದಿರದ ಸಮಾರಂಭದಲ್ಲಿ ಕ್ರಿಯೇಟಿವ್ ಟ್ಯಾಲೆಂಟ್ ಹಂಟರ್ ಗ್ರೂಪ್ ಪಿತ್ರೋಡಿ ಇವರ ವತಿಯಿಂದ, ಸಾಂಸ್ಕೃತಿಕ ವೇದಿಕೆ ರಿಜಿಸ್ಟರ್ಡ್ ಕುತ್ವಾಡಿ ಉದ್ಯಾವರ ಇವರ ವತಿಯಿಂದ, ಭವಾನಿ ಶಂಕರ್ ಭಜನಾ ಮಂದಿರದ ಮಂಗಳೋತ್ಸವದಲ್ಲಿ, ಶ್ರೀಧರ್ ಉದ್ಯಾವರ ಇವರ 80ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಾಗೂ ನಾರಾಯಣಗುರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ, ರೋಟರಿ ಕ್ಲಬ್ ಉಡುಪಿ ಇದರ ಪದಗ್ರಹಣ ಸಂದರ್ಭದಲ್ಲಿ ಸನ್ಮಾನ. ಶಾಂತಿವನ ಟ್ರಸ್ಟ್ ಧರ್ಮಸ್ಥಳ ವಿಶ್ವ ಯೋಗ ದಿನಾಚರಣೆಯಲ್ಲಿ ಯೋಗ ರತ್ನ ಪ್ರಶಸ್ತಿಯೊಂದಿಗೆ ಯೋಗ ಪ್ರದರ್ಶನ. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಮಲ್ಪೆ ಇವರಿಂದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಉಡುಪಿ ಶ್ರೀ ಕೃಷ್ಣ ಮಠದಿಂದ ಯೋಗಶ್ರೀ ಪ್ರಶಸ್ತಿ ಪ್ರದಾನ. ಕಟಪಾಡಿ ಮಟ್ಟು ಗಣೇಶೋತ್ಸವ ಸಮಿತಿಯಿಂದ, ರಾಮಭಕ್ತ ಭಜನಾ ಮಂದಿರದಿಂದ, ಸೈಂಟ್ ಸಿಸಿಲಿಸ್ ಹೈಸ್ಕೂಲ್ನಿಂದ ಗೌರವ. ಮುಸ್ಲಿಂ ಯೂನಿಟ್ ದುಬೈ ಉದ್ಯಾವರ ಇವರಿಂದ, ಲಯನ್ಸ್ ಕ್ಲಬ್ ಚೇತನ ಇದರ ಕಾರ್ಯಕ್ರಮದಲ್ಲಿ, ಶ್ರೀರಾಮ ಭಕ್ತ ಭಜನಾ ಮಂದಿರ ವತಿಯಿಂದ, ಕೊಡವೂರು ಹಳೆ ವಿದ್ಯಾರ್ಥಿಗಳ ಸಂಘದಿಂದ, ಜೆಸಿಐ ಕಲ್ಯಾಣಪುರ ಮಹಿಳಾ ದಿನಾಚರಣೆಯ ದಿನ ಮಹಿಳಾ ಸಾಧಕರಿಂದ, ಕುದ್ರು ಫ್ರೆಂಡ್ಸ್ ಮಣಿಪುರ ಇದರ ವತಿಯಿಂದ, ಕಾಪು ಕ್ಷೇತ್ರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಯೋಗ ಕ್ಷೇತ್ರದ ಸಾಧನೆಗಾಗಿ, ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ದಾರಕಾಮಾಹಿ ಸಾಯಿಬಾಬಾ ಮಂದಿರದ ವತಿಯಿಂದ ಆಮಂತ್ರಣ ಹಬ್ಬ ಆಳದಂಗಡಿ ಬೆಳ್ತಂಗಡಿ, ಬಿಲ್ಲವ ಸಂಘ ಬೈಲೂರು ಕಾರ್ಕಳ ವಾಲಿಬಾಲ್ ಪಂದ್ಯಾಟದ ಕಾರ್ಯಕ್ರಮದಲ್ಲಿ, ವೆಂಕಟರಮಣ ಭಜನಾ ಮಂದಿರ ಪಿತ್ರೋಡಿಯಲ್ಲಿ, ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ವತಿಯಿಂದ, ಮಹಾಕಾಳಿ ಶನೀಶ್ವರ ದೇವಸ್ಥಾನ ಪಿತ್ರೋಡಿಯಲ್ಲಿ, ಶ್ರೀ ಮುರುಘಾ ಮಠ ಇದರ ಶರಣ ಸಂಸ್ಕೃತಿ ಉತ್ಸವ 2021 ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಭರಮಣ್ಣ ನಾಯಕ ಶೌರ್ಯ ಪ್ರಶಸ್ತಿ. ನವಚೇತನ ಸೇವಾ ಬಳಗ ತೋಡಾರು ಇದರ 2ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸನ್ಮಾನ.
ಹಾಗೆಯೇ ಅಭಿನಯ ಕಲಾವಿದರು ಉಡುಪಿ ಇವರ ವತಿಯಿಂದ ನಾಟ್ಯ ಮಯೂರಿ ಬಿರುದಿನೊಂದಿಗೆ ಚಿನ್ನದ ಕಿವಿಯೋಲೆಯ ಉಡುಗೊರೆ. ಹೀಗೆ 200ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಇವರ ಪ್ರತಿಭೆ ಗೌರವಿಸಿ ಸನ್ಮಾನಿಸಿದೆ. ಮಕ್ಕಳ ಆಸೆಗೆ ತಕ್ಕಂತೆ ತಂದೆ ತಾಯಿಯ ಪ್ರೋತ್ಸಾಹ ಸಿಕ್ಕಿದಾಗ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ತನುಶ್ರೀ ಅವರೇ ಉದಾಹರಣೆ. ತನ್ನ ಆಸೆಗೆ ತಂದೆ ತಾಯಿಯ ಬೆಂಬಲ, ಪ್ರೋತ್ಸಾಹ, ಹಾಗೆಯೇ ಗುರು ಹಿರಿಯರ ಆಶೀರ್ವಾದ ಸಿಕ್ಕಿತ್ತು. 1 ಬಾರಿ ಗಿನ್ನಿಸ್ ದಾಖಲೆ, 6 ಬಾರಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್, ಒಟ್ಟಿಗೆ 7 ವಿಶ್ವ ದಾಖಲೆಗಳನ್ನ ಮಾಡಿ ತುಳುನಾಡಿನ ಹೆಸರು ವಿಶ್ವದೆಲ್ಲೆಡೆ ಪಸರಿಸಿದೆ. ಹೀಗೆ ಸಾಧನೆಯ ಹಾದಿಯಲ್ಲಿ ನಡೆಯಲು ಕಠಿಣ ಪರಿಶ್ರಮ ಹಾಗೂ ಸಾಧಿಸಬೇಕು ಎನ್ನುವ ಛಲ ಇವರಲ್ಲಿ ಬಲವಾಗಿ ಇರುವುದರಿಂದ ಇಂದು ವಿಶ್ವ ದಾಖಲೆ ಮಾಡಲು ಸಾಧ್ಯವಾಯಿತು. ಅಕಾಡೆಮಿ ಆಫ್ ಮ್ಯೂಸಿಕ್ ಅಂಡ್ ಫೈನ್ ಆರ್ಟ್ಸ್ ಮುಕುಂದ ಕೃಪಾ ಉಡುಪಿ ಇಲ್ಲಿ ರಾಮಕೃಷ್ಣ ಕೊಡಂಚ ಇವರಿಂದ ನೃತ್ಯ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಹಾಗೆಯೇ ಹರಿರಾಜ್ ಕಿನ್ನಿಗೋಳಿ ಇವರಿಂದ ಯೋಗ ತರಬೇತಿ, ಶ್ರೀ ಆದಿತ್ಯ ಅಂಬಲ್ಪಾಡಿ ಇವರಿಂದ ಯಕ್ಷಗಾನ ತರಬೇತಿ, ಹಾಗೆಯೇ ಕಳೆದ 2 ವರ್ಷಗಳಿಂದ ಹುಲಿವೇಷ ಹಾಕಿದ್ದಲ್ಲದೆ ಕಲರ್ಸ್ ಕನ್ನಡದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ನೃತ್ಯ ಪ್ರದರ್ಶನ ನೀಡಿ ತುಳುನಾಡಿನ ಜನರ ಮನ ಗೆದ್ದಿದ್ದಾರೆ. ಪುಟ್ಟ ವಯಸ್ಸಿನಲ್ಲಿಯೇ ಇಡೀ ಜಗತ್ತಿಗೆ ತನ್ನ ಸಾಧನೆ ತೋರಿಸಿದ ಈ ಪುಟಾಣಿಯ ಸಾಧನೆಯ ಹಾದಿ ಸುಗಮವಾಗಲಿ. ಹೀಗೆ ಅನೇಕ ರೀತಿಯಲ್ಲಿ ವಿಶ್ವ ದಾಖಲೆ ಮಾಡಿದ ಇವರಿಗೆ ಸರಸ್ವತಿ ದೇವಿಯ ಅನುಗ್ರಹ ಸದಾ ಇರಲಿ. ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಹಾಗೆಯೇ ಇವರು ನಂಬಿರುವ ನಾರಾಯಣ ಗುರು ಕೋಟಿ ಚೆನ್ನಯರ ಶ್ರೀ ಕ್ಷೇತ್ರ ಗೆಜ್ಜಿಗಿರಿ ನಂದನ ಬಿತ್ತಿಲು, ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ, ವಿಶ್ವನಾಥ ಕ್ಷೇತ್ರ ಕಟಪಾಡಿ ದೇವರ ಅನುಗ್ರಹ ಸದಾ ಇವರ ಮೇಲಿರಲಿ. ಹಾಗೆಯೇ ಅತ್ಯುನ್ನತ ಗೌರವ ಪ್ರಶಸ್ತಿ ಇವರ ಮುಡಿಗೇರಲಿ. ಶುಭವಾಗಲಿ.